ನಿರಂತರವಾಗಿ ಮತದಾನ ಪ್ರತಿಭಟನೆ ಪ್ರಾರಂಭ ಆಗಿದೆ. ಈ ಒಂದು ನೆನಪಿನವತ್ತು ಪ್ರಥಮವಾಗಿ ನಾವು ಮಾಡ್ಕೊಂಡು ಪೂರ ಕಾರ್ಯಕರ್ತರಾದ ಮಹೇಶ್ ಆಗ ಜೀವನ ಹಂಗನ ನಮಗೆ ನೀವು ವಾಪಸ್ ಸೇರಿದಂಥ ಕೆಲಸ ಆಗ್ತದೆ. ಪಂಚಾಯತಿ ಪುನಃ ಈ ಸರ್ಕಾರ ದಾನ ಮಾಡ್ಕೊಳ್ಳೋಣ ಎಪೀಲ್ ಮಾಡ್ಕೊಳ್ಳೋಣ ಒಂದು ಮಾತರೆ ಎಪೀಲ್ ಮಾಡ್ಕೊಳ್ಳೋಣ ಸಂತೋಷ ಅವರು ತಿರ್ಗಾ ಒಂದು ಬೇನೆ ಹಾಕಿನ ಕೆಲಸ ಹಾಕೊಂಡು ನಮಗೆ ಮರು ತನಿಖೆ ಆಗುವುದಂತವೇ ಒಂದು ಆಗ್ರಹ ಒಂದು ರತ್ನವಾದ ಇಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ನಮ್ಮ ಪೂರ ಪ್ರತಿಭಟನೆ ಮಾಡ್ಕೊಂಡು ಇದಕ್ಕೆ ಈ ಪ್ರತಿಭಟನೆ ಎಂಚಿಕೊಂಡು ಬಂದ ಗ್ಯಾಸ್ ಸುತ್ತಿ ದಿಕ್ಕನ್ನು ಬರ್ತಿಲ್ಲಕ್ಕ ಅವರು ಬೇರೆಯವರಿಗೆ ಮಂಡದ ಬರ್ತಿಲ್ಲಕ್ಕ ಅಂತ ನಮ್ಮ ಇಚ್ಛೆ ಪ್ರತಿಭಟನೆ ಭಾಗವಹಿಸುವ ಕೆಲಸ ಅವರು ದಯಮಾಡಿ ವಾಟ್ಸಪ್ ಆಗಿ ಇತ್ಯಾದಿ ಎಲ್ಲ ಕಮೆಂಟ್ಗಳು ಬರೀತಾರೆ ಆಡಕ್ಕೆ ಬರ ಪುಸ್ತಕ ಆ ಬರೆಯಲು ಪುಸ್ತಕ ಬರೆದಾಗತ್ತೆ ಪಂಚಾಯತ್ ಪ್ರತಿವರಿಲ್ಲ ಓಲೆ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಇಚ್ಛೆಗಳು ಭಾಗವಹಿಸುವಂಥ ಕೆಲಸ ಹೌದು. ರಜೆದಾದ್ರೆ ಇಲ್ಲಿ ನಾನು ಈ ಒಂದು ಪ್ರತಿಭಟನೆ ಇಂಚನೆ ತುಂಬಿಕೊಡು ಸೌಜನ್ಯ ನ್ಯಾಯ ತಿಳ್ಕೊಳ್ಳೋದನ್ನ ಮಹೇಶ್ ಕುಮಾರ್ ಅವರಿಗೆ ಅತಿ ಗಟ್ಟಿಯಾಗಿ ನನ್ನ ರಕ್ಷಣೆ ತಿಳ್ಕೊಳ್ಳೋದು ಆ ವ್ಯಕ್ತಿ ನಾನು ಇಚ್ಛೆಯಿಂದ ಆಂಡದಂಡ ತಿರುಗ ನಮ್ಮ ಈ ಒಂದು ವ್ಯವಸ್ಥೆಯನ್ನು ಉತ್ತಮ ಕೆಲಸ ಆಗುವುದು ಹೈಕಮಾಂಡ್ ಸರ್ಕಾರದ ಆಗ್ರಹ ಮಾಡ್ತಾ ನೀವು ವೈದ್ಯ ಮಾತ್ರ ಜಡ್ಜಸ್ ಸೆಕ್ಯೂರಿಟಿ ಕೊಡ್ತಾರೆ ಅವೇ ನಮಗೆ ತಿಮರಡಿಗಳು ಅಂಚೆ ಒಂದು ಸೆಕ್ಯೂರಿಟಿ ಬರುವುದು ಆರೇನು ನಾನು ದುಂಬುಗು ಒಬ್ಬೇ ಯಾರಿಗೆ ತೊಂದರೆ ಆಗುತ್ತಿಲ್ಲ ಸರ್ಕಾರ ತೂವ ನೋಡೋದು ಬಂಡವಂತು ನಾನು ದುಂಬುಗು ಪ್ರತಿ ಎಲ್ಲ ನಿಂತು ಭಾಗವಹಿಸೋದು ಈ ಸೌಜನ್ಯ ನ್ಯಾಯ ತಿರುನಾಡೆ ಉಂಟಲ್ಲ ನಮ್ಮ ಏರ್ಲ ಮಣಿಪಂದ ಕುಳ್ಳಂತ ಪ್ರತಿ ಒಂದು ವಿಷಯ ಭಾಗವಹಿಸೋದು ಬಂದದ್ದು ನಿಮಗೆ ಮಾತ್ರ ಧನ್ಯವಾದ ಮಾತ್ರ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.